ಹರೇ ಕೃಷ್ಣ. ಪ್ರಣಾಮಗಳು ಎಲ್ರಿಗೂ. ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶಶಿ ಗೌರ್ ನಿತಾಯ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಇಂದಿನ ಒಂದು ತರಗತಿಯಲ್ಲಿ ನಾವು 15ನೇ ಅಧ್ಯಾಯದ 8ನೇ ಶ್ಲೋಕದವರೆಗೂ ತಿಳಿದುಕೊಂಡಿದ್ವಿ. ಈಗ ನಾವು 15 ಅಧ್ಯಾಯದ ಒಂದು ಮುಂದಿನ ಶ್ಲೋಕ 9ನೇ ಶ್ಲೋಕದಿಂದ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಒಂದು ಭಗವದ್ಗೀತೆ ಅಧ್ಯಾಯ 15ರ 9ನೇ ಶ್ಲೋಕ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಇದರ ಒಂದು ಉಚ್ಚಾರಣೆ ಶ್ರೋತ್ರಂ, ದೀರ್ಘ ಇದೆ, ಒತ್ತಿ ಹೇಳ್ಬೇಕು, ರ ಒತ್ತಿದೆ. ಶ್ರೋತ್ರಂ ಅನುಸ್ವಾರ ನೋಡಿ. ಚಕ್ಷುಹು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ. ಇಲ್ಲಿ ಘ್ರಾಣಂ ಏವ ಚ ಅನ್ನುವಂಥ 3 ಪದಗಳಾಗತ್ತೆ. ಕೂಡಿ ಹೇಳಿ, ಘ್ರಾಣಮೇವ ಚ. ಅಧಿಷ್ಠಾಯ ನೋಡಿ, ಸ್ಟಾಕ್ಕೆ ಆ ಸ್ವರ, ಸೊ ಹಾಗಾಗಿ
ಹೆಚ್ಚಿಗೆ ಸ್ಟಾ ಎಳಿಬೇಕು ನೀವು. ಅಧಿಷ್ಠಾಯ ಮನಶ್ಚಾಯ ಮನಶ್ಚಾಯಂ. ಇಲ್ಲಿ ಮನಶ್ಚಾಯಂ ಬಿಡಿಸಿದಾಗ ಮನಃ ಚ ಅಯಂ ಅಂತ ಹೇಳಿ ಕೂಡಿನೇ ಹೇಳಿ. ಮನಶ್ಚಾಯಂ ವಿಷಯಾನುಪಸೇವತೆ. ಇದನ್ನ ಬಿಡಿಸಿದಾಗ ವಿಷಯಾನ್ ಉಪಸೇವತೆ ಅನ್ನುವಂತ 2 ಪದಗಳಾಗುತ್ತೆ. ಕೂಡಿ ಹೇಳಿ. ವಿಷಯಾನುಪಸೇವತೆ. ಸಗೆ ದೀರ್ಘ ಇದೆ. ಸೇವತೆ ಮುಂದೆ ಮತ್ತೆ ತವಕ್ಕೆ ದೀರ್ಘ ಇದೆ. ಅಲ್ಪ ಪ್ರಾಣ ಮಹಾಪ್ರಾಣ ಒತ್ತು ದೀರ್ಘ ಸ್ವರ ಇವುಗಳನ್ನೆಲ್ಲ ಒತ್ತಿ ಹೇಳಿದಾಗ್ಲೇನೆ ನಮ್ಗೆ ಉಚ್ಚಾರಣೆ ಸರಿಯಾಗಿ ಬರುವಂತದ್ದು. ಈ ತರಗತಿ ಇರೋದೇನೆ ಅದಕ್ಕೆ. ಸೊ ನಮ್ಗೆ ಎಲ್ಲ ಬರುತ್ತೆ. ಸೊ ನಾವು ಹಾಗೆ ಹೇಳ್ತೇವೆ ಅಂತ ಇಲ್ಲ. ಯಾವಾಗ ಒತ್ತು ದೀರ್ಘಗಳನ್ನ ಸರಿಯಾಗಿ ಹೇಳ್ತಿರೋ ಅದೇ ಸರಿಯಾದ ಉಚ್ಚಾರಣೆ ಅಂತ ಆಗುತ್ತೆ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ಶ್ರೋತ್ರಂ ಅಂತ ಹೇಳ್ತಾರೆ. ಶ್ರೋತ್ರಂ ಅಂದ್ರೆ ಏನು? ಕಿವಿಗಳಿಗೆ ಶ್ರೋತ್ರ ಅಂತ ಹೇಳ್ತಾರೆ. ಚಕ್ಷು ಅಂತಂದ್ರೆ ಕಣ್ಣು. ಸ್ಪರ್ಶನಂ ಚ ಅಂತ ಹೇಳ್ತಾರೆ. ಅಂದ್ರೆ ಈ ಸ್ಪರ್ಶನಂ ಅಂದ್ರೆ ಇಲ್ಲಿ ಸ್ಪರ್ಶೇಂದ್ರಿಯಗಳಿಗೆ ಸ್ಪರ್ಶನಂ ಅಂತ ಹೇಳಿ ಕರೀತಾರೆ. ಸ್ಪರ್ಶೇಂದ್ರಿಯಗಳು ಅಂದ್ರೆ ಯಾವ್ದು ಸ್ಪರ್ಶವನ್ನ ಅನುಭವಿಸುತ್ತೋ ಅದು. ಅದಕ್ಕೆ ಸ್ಪರ್ಶೇಂದ್ರಿಯಗಳು ಅಂತ ಕರೀತಾರೆ. ಆಮೇಲೆ ರಸನಂ. ರಸನಂ ಅಂದ್ರೆ ನಾಲಿಗೆಗೆ ಹೇಳ್ತಾ ಇರುವಂತದ್ದು. ಆಮೇಲೆ ಘ್ರಾಣಂ. ಇಲ್ಲಿ ಕೆಲವೊಂದು ಚರಣಗಳು ಅಂತ ಕರೀತಾರೆ. ಪ್ರತಿಯೊಂದು ಏನು 4 ನಿಮ್ಮ ಮುಂದ್ಗಡೆ ಲೈನ್ಸ್ ಕಾಣ್ತಾ ಇದೆಯಲ್ಲ, ಕನ್ನಡದಲ್ಲಿ ಅವುಗಳಿಗೆ ಚರಣ ಅಂತ ಹೇಳಿ ಕರೀತಾರೆ. ಮೊದಲನೇ ಚರಣ, 2ನೇ ಚರಣ, 3ನೇ ಚರಣ, 4ನೇ ಚರಣ. ಈ ತರ ಚರಣಗಳು ಅಂತ ಕರೀತಾರೆ. ನಾನು ನಿಮ್ಗೆ ಲೈನ್ಸ್ ಅಂತ ಹೇಳ್ತಿದ್ನಲ್ಲ ಹಾಗೆ. ಈ ಮೊದಲನೇ ಚರಣದಲ್ಲಿ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ. ಕಿವಿ, ಕಣ್ಣುಗಳು, ಸ್ಪರ್ಶೇಂದ್ರಿಯಗಳು ಮತ್ತೆ ರಸನಂ. ರಸನಂ ಅಂದ್ರೆ ನಾಲಿಗೆಯನ್ನು. ಘ್ರಾಣಮೇವಚ. ಘ್ರಾಣ ಅಂತಂದ್ರೆ ಘ್ರಾಣ ಶಕ್ತಿ. ಘ್ರಾಣಿಸೋದು ಯಾವುದು? ಘ್ರಾಣ ಅಂದ್ರೆ ವಾಸನಾ ಶಕ್ತಿಯಲ್ಲಿದೆ ನಮ್ಗೆ, ಮೂಗಿಗೆ ಅಲ್ಲ. ಘ್ರಾಣ ಅಂತಂದ್ರೆ ಇಲ್ಲಿ ಮೂಗಿಗೆ ಹೇಳ್ತಾ ಇರುವಂತದ್ದು. ಸೊ ಇಷ್ಟು ಮೂಗಿನವರೆಗೂ ಇಲ್ಲಿ 2ನೇ ಚರಣದಲ್ಲಿ ಹೇಳ್ತಾರೆ. 3ನೇ ಚರಣದಲ್ಲಿ ಏನ್ ಹೇಳ್ತಾರೆ? ಅಧಿಷ್ಠಾಯ. ಅಧಿಷ್ಠಾಯ ಅಂದ್ರೆ ಈ ಒಂದು ಆಧಾರ ಅಥವಾ ಆಶ್ರಯಿಸೋದು ಅದನ್ನ ಏನಂತ ಕರಿತೇವೆ? ಅಧಿಷ್ಠಾಯ ಅಂತ ಹೇಳಿ ಕರೀತಾರೆ. ಪಡೆದಿರುವಂಥದ್ದು, ಆಶ್ರಯಿಸುವಂತಿರುವುದು ಅಥವಾ ಇಲ್ಲಿ ಆಧಾರ ಮಾಡಿಕೊಂಡಿರುವಂಥದ್ದು ಅಂತ ಹೇಳ್ತಾರೆ. ಆಮೇಲೆ ಮನಶ್ಚಾಯಂ. ಮನಃ ಚ ಅಯಂ ಅಂತ ಹೇಳಿ ಕರೀತಾರೆ. ಮನಃ ಚ ಅಂದ್ರೆ ಮನಸ್ಸನ್ನು ಅಂತ ಹೇಳಿ ಅರ್ಥ. ವಿಷಯಾನುಪಸೇವತೆ. ಇಲ್ಲಿ ವಿಷಯಾನ್ ಅಂದ್ರೆ ಈ ಇಂದ್ರಿಯ ವಿಷಯಗಳಿದೆಯಲ್ಲ ಅವುಗಳಿಗೆ ವಿಷಯಾನ್ ಅಂತ ಹೇಳ್ತಾರೆ. ಇಂದ್ರಿಯ ವಸ್ತುಗಳು ಏನಿದಾವಲ್ಲ ಅವುಗಳಿಗೆ ವಿಷಯಾನ್ ಅಂತ ಹೇಳ್ತಾರೆ. ಉಪಸೇವತೆ ಅಂದ್ರೆ ಅನುಭವಿಸುವಂಥದ್ದು ಅಥವಾ ಭೋಗಿಸುವಂಥದ್ದಕ್ಕೆ ಉಪಸೇವತೆ ಅಂತ ಹೇಳ್ತಾರೆ. ಹೀಗೆ ಇದ್ರ ಅರ್ಥ ಏನ್ ಕೊಡುತ್ತಂದ್ರೆ, ಮೊದಲನೇ ಚರಣದಲ್ಲಿ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ. ಕಿವಿ, ಕಣ್ಣು, ಸ್ಪರ್ಶೇಂದ್ರಿಯಗಳು, ನಾಲಿಗೆ, ಮೂಗು, ಇಂದ್ರಿಯಗಳನ್ನು ಅಧಿಷ್ಠಾಯ ಮನಶ್ಚಾಯಂ. ಇಲ್ಲಿ ಮನಸ್ಸಿನ ಆಧಾರದಿಂದ ಅಥವಾ ಮನಸ್ಸಿನೊಂದಿಗೆ ಜೋಡಿಸಿ ಹೀಗೆ ಹೇಳ್ತಾರೆ. ಇವುಗಳನ್ನೆಲ್ಲ ಮನಸ್ಸಿನೊಂದಿಗೆ ಜೋಡಿಸಿ ವಿಷಯಾನುಪಸೇವತೆ. ಇಂದ್ರಿಯ ವಿಷಯಗಳನ್ನ ಅನುಭವಿಸುತ್ತಾನೆ ಅಂತ ಹೇಳಿ 4ನೇ ಚರಣ ಹೇಳುತ್ತೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಮನಸ್ಸಿನ ಒಂದು ಆಧಾರದಿಂದ ಅಥವಾ ಮನಸ್ಸಿನ ನೆರವಿನಿಂದ ಒಂದು ಜೀವಾತ್ಮ ಕಿವಿ, ಕಣ್ಣು, ಸ್ಪರ್ಶೇಂದ್ರಿಯ, ನಾಲಿಗೆ ಮತ್ತು ಮೂಗು ಎಂಬಂತಹ ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯಗಳನ್ನು ಅನುಭವಿಸುತ್ತಾನೆ. ಹಾಗಾದ್ರೆ ಇಲ್ಲಿ ಜೀವಾತ್ಮನಿಗೆ ಇರುವಂತದ್ದು ಏನು ಅದನ್ನ ಹೇಳ್ತಾ ಇದ್ದಾರೆ. ಜೀವಾತ್ಮ ಹೇಗೆ ಇವುಗಳನ್ನೆಲ್ಲ ಅನುಭವಿಸುತ್ತೆ, ಇದಕ್ಕೆ ಒಂದು ಸಾದೃಶ್ಯವನ್ನ ಕೊಡ್ಬೋದು. ಬಟ್ ಇದು ಬೇಡ ಅನ್ಸುತ್ತೆ. ನಿಮ್ಗೆಲ್ಲರಿಗೂ ಬೇಕು ಅಂತಂದ್ರೆ ನಾನು ಹೇಳ್ತೇನೆ ಹೇಗೆ ಅಂತ ಹೇಳಿ. ಹೇಳಿ ಮಾತಾಜಿ. ಈಗ ಯಾಕೆ ಜೀವಾತ್ಮ ಇವುಗಳ ಮೂಲಕ ತಿಳ್ಕೊಳ್ತಾನೆ ಅಂದ್ರೆ, ಈಗ ಉದಾಹರಣೆಗೆ ನಾ ಮನೆಯಲ್ಲಿದ್ದೇನೆ. ನನ್ನ ಮನೆಯಲ್ಲಿ ಏನಿದೆ? ಕಿಟಕಿಗಳಿದೆ ಅಲ್ಲ, ಡೋರ್ ಇದೆ. ನಾನು ಏನಾದ್ರೂ ಹೊರಗಡೆ ಒಂದು ಸೌಂಡ್ ಬರುತ್ತೆ. ನಾನೇನ್ ಮಾಡ್ತೇನೆ? ಕಿಟಕಿ ಮೂಲಕ ನಾನು ನೋಡ್ತೇನೆ ಅಲ್ಲ. ಸೌಂಡ್ ಬಂದಾಗ ಕಿಟಕಿ ಮೂಲಕ ನೋಡ್ತೇನೆ. ಮತ್ತೆ ಹೊರಗಡೆ ಯಾರೋ ಬರ್ತಾರೆ.
ಅವಾಗ ಬಂದಾಗ ಕೂಗಿದಾಗ ನಾನು ನೋಡ್ಬೇಕಲ್ಲ, ಸೊ ನಾನು ಬಾಗಿಲನ್ನ ತೆರೆದು ನೋಡ್ತೇನೆ ಅಲ್ಲ. ಕಿವಿ ಕೇಳಿಸ್ತು, ನಾನು ಕಿಟಕಿ ತೆರೆದು ನೋಡ್ದೆ, ಕಣ್ಣಿಗೆ ಬಾಗ್ಲ ತೆಗೆದು ನೋಡಿದಾಗ ನನಗೆ ಕಾಣಿಸಿತ್ತು ಅಲ್ಲ. ಹಾಗೇನೆ ನಮ್ಮ ಒಳಗಡೆ ಇರುವಂತಹ ಜೀವಾತ್ಮನಿಗೆ ಇಂದ್ರಿಯಗಳು ಯಾವಾಗ ಅಂದ್ರೆ ಇಂದ್ರಿಯಗಳು ನೋಡ್ಬೇಕು ಅನಿಸಿದಾಗ್ಲೇನೆ ಆ ಜೀವಾತ್ಮ ನೋಡೋದು ಅಲ್ಲ. ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಹೊರಗಡೆ ಏನೋ ಸೌಂಡ್ ಬಂತು, ಏನಾದ್ರೂ ಇರ್ಬೋದು ಬಿಡು, ಬೇಡ ಬಿಡು ಅಂತ ನಾನು ಕೂತ್ ಬಿಟ್ರೆ ನಾನ್ ಸುಮ್ನೆ ಇರ್ತೇನೆ. ಹಾಗೆ ನಮ್ಮ ಒಳಗಡೆ ಇರುವಂತಹ ಜೀವಾತ್ಮನಿಗೆ ನನ್ನ ಇಂದ್ರಿಯಗಳ ಮೂಲಕ ಏನಾದ್ರೂ ಕೇಳ್ಬೇಕು ಅಂತ ಅನಿಸ್ತು ಅಂತಂದ್ರೆ, ನನ್ನ ಸಡನ್ ಆಗಿ ನಾನು ಕೇಳ್ಬಿಟ್ಟೆ, ಅಥವಾ ನಾನು ನೋಡ್ಬಾರ್ದೇ ಇರುವಂತ ವಿಷಯಗಳನ್ನ ನೋಡ್ಬಿಟ್ಟೆ ಅಂತಂದ್ರೆ ಇಲ್ಲಿ ಆಗ್ತಾ ಇರೋ ಪ್ರಭಾವ ಯಾವ್ದಕ್ಕೆ? ಆ ಇಂದ್ರಿಯ ವಿಷಯಗಳಿಂದ ಏನಾಗ್ತಾ ಇದೆ, ಜೀವಾತ್ಮ ಜೀವಾತ್ಮ ಇವುಗಳನ್ನ ಅನುಭವಿಸ್ತಾ ಇದ್ದಾನೆ. ಇಲ್ಲ ಅಂತಂದ್ರೆ ಅವನಿಗೆ ಅನುಭವಿಸುವಂತ ಶಕ್ತಿ ಇಲ್ಲ. ಯಾರಿಗೆ? ಜೀವಾತ್ಮನಿಗೆ. ಹೀಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಈ ಇಂದ್ರಿಯಗಳ ಮೂಲಕನೇ ವಿಷಯ ವಸ್ತುಗಳನ್ನ ಒಳಗಡೆ ತಗೊಳ್ತಾನೆ. ಅದು ಆ ವಿಷಯ ತಗೊಳ್ಳಿಕ್ಕೆ ಮುಖ್ಯ ಕಾರಣ ಏನು? ನಮ್ಮ ಗುಣಗಳು. ಸ್ವದೇ ಪ್ರಕಾರವಾಗಿ ನಾವು ಇಂದ್ರಿಯಗಳನ್ನ ಮುಂದೆ ಮಾಡಿದಾಗ ಆ ವಿಷಯಗಳು ಒಳಗಡೆ ಹೋಗುತ್ತೆ ಅಂತ. ಹಾಗಾಗಿ ಸಾದೃಶ್ಯ ಇದು ಇದೆ ನೋಡಿ, ಕೂರ್ಮೋಂಗಾನೀವ ಅಂತ ಹೇಳಿ. ಆಮೆ ಹೇಗೆ ಒಳಗಡೆ ತಗೊಳುತ್ತೋ ತನ್ನ ಇಂದ್ರಿಯಗಳನ್ನ, ಹಾಗೆ ನಮ್ಮ ಇಂದ್ರಿಯಗಳನ್ನ ಒಳಗಡೆ ತಗೊಳ್ಬೇಕು ಅಂತ ಹೇಳಿ. ಹಾಗಾಗಿ ಉಪವಾಸದ ದಿನ ನಾವು ತಿನ್ಬಾರ್ದು ಅಂತ ಹೇಳಿ ಏನು ಭಗವಂತನ ಹತ್ರ ಇರ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ, ಆದ್ರೂ ಕೂಡ ಗಮನ ಅಲ್ಲೇ ಹೋಗ್ತಾ ಇರುತ್ತೆ. ಸೊ ಈ ಪ್ರಭಾವ ಯಾರಿಗಾಗತ್ತೆ? ಅಲ್ಲಿ ಜೀವಾತ್ಮನಿಗೆ. ಸೊ ಜೀವಾತ್ಮ ಅನುಭವಿಸ್ತಾನೆ ಅದನ್ನ ಅಂತ ಹೇಳಿ ಹೇಳ್ತಾರೆ. ಆ ತರ ಇಲ್ಲಿ ಕೊಡ್ತಾ ಇರುವಂತದ್ದು. ಸರಿ, ಕಂಟಿನ್ಯೂ ಮಾಡಿ ಮತ್ತೆ ಇದನ್ನ 3 ಜನರಿಗೆ ಹೇಳಿಸಿ. ಇದ್ದೀರಲ್ಲ, ಹೋಸ್ಟ್ ಮಾಡಿದ್ದೇನೆ. ಹರೇ ಕೃಷ್ಣ. ಜೀವಾತ್ಮ ಎರಡು ಒಂದೇನಾ? ಹಿಂಗಾದ್ರೆ ಮೈಂಡ್ ಜೀವಾತ್ಮ ಎರಡು ಒಂದೇನಾ? ಹರೇ ಕೃಷ್ಣ. ಏನ್ ಹೇಳಿ? ನಾವು ಮೈಂಡ್ಗೆ ಸ್ಪರ್ಶ ಏನಾದ್ರು ನೋಡಿದ್ರೆ, ಸ್ಪರ್ಶ ಮಾಡಿದ್ರೆ ಮೈಂಡಿಗೆ ನಾವು ಅದು ಇದು ಇದು ಸಿಗ್ನಲ್ ಕೊಡ್ತದೆ ಅಲ್ಲ, ಅದಕ್ಕೆ ನಾವು ಜೀವಾತ್ಮ ಅಂತ ಅಂದ್ರಲ್ಲ, ಜೀವಾತ್ಮ ಮೈಂಡ್ ಒಂದೇ ಅಂತ ಕೇಳ್ತಾ ಇರ್ತೀವಿ. ಇಲ್ಲ ಇಲ್ಲ ಇಲ್ಲ, ಜೀವಾತ್ಮ ಬೇರೆ. ಜೀವಾತ್ಮ ಪ್ರಭುಜಿ, ಜೀವಿ ಆತ್ಮ ಅದು ಬೇರೆ. ಮನಸ್ಸಿನ ನೆರವಿನಿಂದ ಜೀವಾತ್ಮ ಈ ಕಿವಿ, ಕಣ್ಣು, ಸ್ಪರ್ಶ, ನಾಲಿಗೆ, ಮೂಗು ಎಂಬ ಇಂದ್ರಿಯಗಳ ಮೂಲಕ ಎಲ್ಲಾನು ನಮ್ಮ ಮೈಂಡಿಗೆ ತಾನೇ ಇದಕ್ಕೆ ಹೋಗೋದು. ಇದು ಅದು ಅದೇ ಮನಸ್ಸಿನ ನೆರವಿನಿಂದ ಅಂತ. ಸ್ಪರ್ಶ ಮನಸ್ಸಿನ ನೆರವಿನಿಂದಾನೇ ಜೀವಾತ್ಮ ಕೇಳ್ತಾನೆ. ಮನಸ್ಸಿನಿಂದ ಮನಸ್ಸಿನ ನೆರವಿನಿಂದ. ಅದಕ್ಕಾಗಿ ಇಲ್ಲಿ ಇದೆ ನೋಡಿ ಶಬ್ದ ಮನಶ್ಚಾಯಂ ಅಂತ ಹೇಳಿ. ಮನಶ್ಚಾಯಂ ಅಂತ ಹೇಳಿದ್ರೆ ಮನಸ್ಸಿನ ಸುತ್ತ ಜೋಡಿಸಿ. ಹಾಗಾಗಿ ಮನಸ್ಸನ್ನ ನಿಯಂತ್ರಿಸಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಮನಸ್ಸನ್ನ ನಿಯಂತ್ರಿಕ ಸಾಧ್ಯ ಇಲ್ಲ. ಸಾಧ್ಯ ಆಗೋಗೆ ನಾವು ಮಾಡ್ಕೋಬೇಕು ಅಂತ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕಿವಿ, ಕಣ್ಣು ಮೂಲಕ ಜೀವಾತ್ಮನಿಗೆ ಕೇಳಲಿಕ್ಕೆ ಆಗಲ್ಲ. ಮನಸ್ಸಿನ ನೆರವಿನಿಂದಾನೇ ಜೀವಾತ್ಮ ಇವುಗಳನ್ನೆಲ್ಲ ತಿಳ್ಕೊಳ್ಳುತ್ತೆ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಮಲ್ಜಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 9. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸ್ತೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಮಾತಾಜಿ ಹೇಗ್ ಬಂತು? ಹರೇ ಕೃಷ್ಣ ಮಾತಾಜಿ. ಸರಿ ಇತ್ತು ಮಾತಾಜಿ, ಸರಿ. ಥ್ಯಾಂಕ್ ಯು ಮಾತಾಜಿ. ಐ ಲರ್ನ್ ಟು ಏನೋ ಪ್ರಯತ್ನ ಪಡ್ತಾ ಇದ್ದೀನಿ. ಮಾತಾಜಿ ಸರಿಯಾದ ಹಾದಿಯಲ್ಲಿ ಇದ್ದೀರಾ ಮಾತಾಜಿ. ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 10ನೇ ಶ್ಲೋಕ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ
ಪಶ್ಯಂತಿ ಜ್ಞಾನಚಕ್ಷುಷಃ. ಉಚ್ಚಾರಣೆ ಉತ್ಕ್ರಾಮಂತಂ. ಓಕೆ, ಕವತ್ತು ಬಂದ ಹಾಗೆ ನೀವು ಉಚ್ಚರಿಸಬೇಕು. ಉತ್ಕ್ರಾಮಂತಂ. ಕಕ್ಕೆ ಆ ಸ್ವರ ಕೂಡಿದೆ, ಎಳಿಬೇಕು. ಉತ್ಕ್ರಾಮಂತಂ. ಸ್ಥಿತಂ. ಸಕೆ ತವತ್ತಿದೆ, ಹಾಗಾಗಿ ಇಲ್ಲಿ ನೋಡಿ ಸಕೆ ಅಲ್ಪ ಪ್ರಾಣ ಅಂತ ಹೇಳ್ತಾರೆ, ದೊಡ್ಡ ಥ ಇದೆ ಮಹಾಪ್ರಾಣ ಅಂತ ಹೇಳ್ತಾರೆ. ಸೊ ಸ ಮೊದ್ಲು ಕೇಳಿಸ್ಬೇಕು, ಅಲ್ಪ ಪ್ರಮಾಣದಲ್ಲಿ ಥ ದೊಡ್ಡದಾಗಿ ಕೇಳಿಸ್ಬೇಕು. ಸ್ಥಿತ ಸ್ಥಿತ ಸ್ಥಿತಂ ವಾಪಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನುಪಶ್ಯಂತಿ. ಇಲ್ಲಿ ನಾನು ಪಶ್ಯಂತಿ ಬಿಡಿಸಿದಾಗ ನ ಅನುಪಶ್ಯಂತಿ ಅಂತ ಆಗುತ್ತೆ. ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. ಇದರೊಂದು ಅರ್ಥ ಅಂತ ತಿಳ್ಕೊಂಡ್ ಬರೋಣ. ಉತ್ಕ್ರಾಮಂತಂ. ಉತ್ಕ್ರಾಮಂತಂ ಅಂತಂದ್ರೆ ಇಲ್ಲಿ ದೇಹವನ್ನ ತ್ಯಜಿಸುವ ಜೀವಿಯನ್ನ ಉತ್ಕ್ರಾಮಂತಂ ಅಂತ ಕರೀತಾರೆ. ದೇಹವನ್ನ ತ್ಯಜಿಸುವಂತಹ ಜೀವಿಯನ್ನ. ಸ್ಥಿತಂ ವಾಪಿ. ಸ್ಥಿತಂ ವಾಪಿ ಅಂತಂದ್ರೆ ಈ ದೇಹದಲ್ಲಿ ಇರುವಂತಹ ಜೀವಿಯನ್ನ, ಅಂದ್ರೆ ದೇಹ ಒಳಗೆ ನೆಲೆಸಿರುವವನನ್ನ. ಭುಂಜಾನಂ ವಾ. ಭುಂಜಾನಂ ಅಂದ್ರೆ ಅನುಭವಿಸುವುದು ಅಥವಾ ಭೋಗಿಸುವಂಥದ್ದು. ಅನುಭೋಗಿಸುವುದಕ್ಕೆ ಭುಂಜಾನಂ ಅಂತ ಕರೀತಾರೆ. ಅನುಭವಿಸುತ್ತಿರುವ ಜೀವಿಯನ್ನ ಭುಂಜಾನಂ ವಾ ಅಂತ ಹೇಳ್ತಾರೆ. ಗುಣಾನ್ವಿತಂ. ಇಲ್ಲಿ ಗುಣಾನ್ ಅನ್ವಿತಂ, ಗುಣ ಅನ್ವಿತಂ ಅಂತ ಹೇಳಿ ಕರೀತಾರೆ ಇದಕ್ಕೆ. ಅಂದ್ರೆ ಈ ಒಂದು ಗುಣಗಳ ಒಂದು ಪ್ರಭಾವ ಇರುವವನಿಗೆ ಗುಣಾನ್ವಿತಂ ಅಂತ ಹೇಳ್ತಾರೆ. ವಿಮೂಢ. ಮೂಢರು ನ ಅನುಪಶ್ಯಂತಿ. ಅನುಪಶ್ಯಂತಿ ಅಂದ್ರೆ ಕಾಣೋದು, ನ ಅನುಪಶ್ಯಂತಿ ಅಂದ್ರೆ ಕಾಣೋದಿಲ್ಲ ಅಂತ. ಪಶ್ಯಂತಿ ಅಂದ್ರೆ ನೋಡ್ತಾರೆ. ಏನು? ಜ್ಞಾನ ಚಕ್ಷುಹು, ಜ್ಞಾನದ ಕಣ್ಣುಗಳು, ಜ್ಞಾನದ ಚಕ್ಷುಗಳುಳ್ಳವರು ಅಂತ. ಸೊ ಏನ್ ಅರ್ಥ ಕೊಡುತ್ತಂದ್ರೆ ಮೊದಲೇ ಚರಣ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ. ಜೀವಿ ದೇಹವನ್ನು ತ್ಯಜಿಸುವಾಗ ಈ ಅಥವಾ ಈ ದೇಹದಲ್ಲಿರುವಾಗ ಅಥವಾ ಅನುಭವಿಸುತ್ತಿರುವಾಗ ಗುಣಾನ್ವಿತಂ, ಮೂರು ಗುಣಗಳೊಂದಿಗೆ, ಮೂರು ಗುಣಗಳ ಪ್ರಭಾವದಲ್ಲಿರುವವನನ್ನ ವಿಮೂಢ ನಾನು ಪಶ್ಯಂತಿ. ಮೂಢ ಜನರು ಅವನನ್ನ ಅರಿಯಲಾರರು ಅಂತ ಹೇಳಿ. ವಿಮೂಢ ನಾನು ಪಶ್ಯಂತಿ. ಪಶ್ಯಂತಿ ಜ್ಞಾನಚಕ್ಷು, ಜ್ಞಾನಚಕ್ಷುಗಳುಳ್ಳವರು ಮಾತ್ರ ಅವನನ್ನ ಅರಿತಾರೆ ಅಂತ ಹೇಳಿ ಹೇಳ್ತಾರೆ. ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ ಜೀವಾತ್ಮ ದೇಹದಲ್ಲಿರುವಾಗ, ದೇಹವನ್ನ ತ್ಯಜಿಸುವಾಗ ಅಥವಾ ಇಂದ್ರಿಯ ವಿಷಯಗಳನ್ನ ಅನುಭವಿಸುವಾಗ, ಆಮೇಲೆ ಈ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವದಲ್ಲಿದ್ದರೂ ಮೂಢರು ಅದನ್ನ ಗುರುತಿಸಲಾರರು ಅಂತ. ಅಂದ್ರೆ ಜೀವಾತ್ಮ ದೇಹದಲ್ಲಿ ಇರ್ತಾನೆ ಅಥವಾ ದೇಹ ತ್ಯಜಿಸ್ತಾನೆ, ಇಂದ್ರಿಯ ವಿಷಯಗಳನ್ನ ಅನುಭವಿಸ್ತಾ ಇರ್ತಾನೆ, ಮೂರು ಗುಣಗಳ ಪ್ರಭಾವ ಅವನಿಗೆ ಇರುತ್ತೆ. ಇದನ್ನ ಯಾರು ಗುರುತಿಸೋದಿಲ್ಲ? ಮೂಢರು ಗುರುತಿಸೋದಿಲ್ಲ. ಮೂರ್ಖರು ಇದನ್ನ ತಿಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಎಷ್ಟೋ ಜನರು ಭೌತಿಕ ವಿಷಯದಲ್ಲಿನೇ ಇದ್ದಾರೆ ಏನನ್ನು ಕೂಡ. ಆದ್ರೆ ಯಾರು ಇದನ್ನ ತಿಳ್ಕೊಂಡಿರ್ತಾರೋ ಅವರು ಒಂದು ವಿಶೇಷತೆಯನ್ನ ಹೊಂದಿರ್ತಾರೆ. ಏನು? ಅವರಿಗೆ ಭಗವಂತ ಜ್ಞಾನದ ಕಣ್ಣುಗಳನ್ನ ಕೊಟ್ಟಿರ್ತಾನೆ ಅಂತ ಹೇಳಿ. ಹಾಗಾಗಿ ಯಾರು ಜ್ಞಾನ ಚಕ್ಷು ಉಳ್ಳವರಾಗಿರ್ತಾರೋ ಅವರು ಮಾತ್ರ ಜೀವಾತ್ಮನನ್ನ ಅರಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಇದರ ಅರ್ಥ. ಹರೇ ಕೃಷ್ಣ. ಮತ್ತೆ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ, ಕೃಷ್ಣ ಪ್ರಭುಜಿ, ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ ಹೇಳಿ. ಕೃಷ್ಣಮೂರ್ತಿ ಪ್ರಭುಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಗಾಯತ್ರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಓದ್ಲಿ. ಶ್ಲೋಕ 10. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ
ಪಶ್ಯಂತಿ ಜ್ಞಾನ ಚಕ್ಷುಷಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 10. ಕ್ರಾಮಂತ ಸ್ಥಿತಂ ವ್ಯಾಪಿ ಭುಜಾನಾಂ ವಾ ಗುಣಾನ್ವಿತಂ ಭುಂಜಾನಂ ಭುಂಜಾನಂ ಗುಂಜಾನಾಂ ಭೂ ಭೂ ವಾ ಮಾತಾಜಿ, ಭ ದೊಡ್ಡ ಭ ಭೂ. ಗುಂಜಾನಾಂ ಹ್ಮ್. ಭುಂಜಾನಾಂ ವಾ ಗುಣಾನ್ವಿತಂ ವಿಮೂಢನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಂ. ಚಕ್ಷುಷಃ. ಚಕ್ಷುಷಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಯಾರಿದ್ದೀರಾ ಮತ್ತೆ? ಮಾತಾಜಿ ಆಯ್ತು ಮಾತಾಜಿ. 3 ಜನ ಆದ್ರ? ಗಾಯತ್ರಿ ಮಾತಾಜಿ ಹೇಳಿದ್ರಲ್ಲ, ಆಯ್ತು ಮಾತಾಜಿ. ಹೇಳಿದ್ರಿ ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15ರ 11ನೇ ಶ್ಲೋಕ. ಯತಂತೋ ಯೋಗಿನಶ್ಚೈನಂ ಪಶ್ಯಾಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಇದರೊಂದು ಉಚ್ಚಾರಣೆ, ಯತಂತೋ ಯೋಗಿನಶ್ಚೈನಂ. ಈ ಯೋಗಿನಶ್ಚೈನಂ ಬಿಡಿಸಿದಾಗ ಯೋಗಿನಃ ಚ ಏನಂ ಅಂತ ಹೇಳಿ ಕೂಡಿ ಹೇಳಿ. ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. ಬಿಡಿಸಿದಾಗ 3 ಪದಗಳಾಗತ್ತೆ. ಪಶ್ಯಂತಿ ಆತ್ಮನಿ ಅವಸ್ಥಿತಂ. ಸೊ ನೀವು ಈ ಪಶ್ಯಂತ್ಯಾತ್ಮನ್ಯವರೆಗೂ ಹೇಳಿ ಆಮೇಲೆ ಅವಸ್ಥಿತಂ ಅಂತ ಹೇಳ್ಬೋದು. ಪಶ್ಯಂತ್ಯಾತ್ಮನ್ಯವಸ್ಥಿತಂ ಅಲ್ಲಿ ತಾನೇ ಉಚ್ಚಾರಣೆ ಬರುತ್ತೆ. ಯತಂತೋಪ್ಯಕೃತಾತ್ಮಾನೋ. ಇದನ್ನ ಬಿಡಿಸಿದಾಗ ಯತಂತಹ ಅಪಿ ಅಕೃತ ಆತ್ಮಾನಃ ಅಂತ ಹೇಳಿ ಅದಾಗತ್ತೆ. ನೀವು ಯತಂತೋಪಿ ಅಕೃತ ಆತ್ಮಾನೋ ಅನ್ನುವಂತ 2 ಪದ ಮಾಡ್ಬೋದು. ಕೂಡಿ ಹೇಳಿಕ್ ಬರೋರು ಯತಂತೋಪ್ಯಕೃತಾತ್ಮಾನೋ. ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಪಶ್ಯಂತಿ ಅಚೇತಸಃ ಅಂತ 2 ಪದ ಬರುತ್ತೆ. ಕೂಡಿ ಹೇಳಿ ಪಶ್ಯಂತ್ಯಚೇತಸಃ. ಇದ್ರ ಒಂದು ಅರ್ಥ, ಯತಂತಹ ಯತಂತೋ ಯೋಗಿನೈಶ್ಚೈನಂ. ಇದರರ್ಥ ಯತಂತು ಅಂದ್ರೆ ಪ್ರಯತ್ನಿಸುವ. ಯಾರು ಪ್ರಯತ್ನಿಸ್ತಾರೆ? ಯೋಗಿನಶ್ಚೈನಂ, ಯೋಗಿಗಳು. ಪಶ್ಯಂತ್ಯಾತ್ಮನ್ಯವಸ್ಥಿತಂ. ಪಶ್ಯಂತಿ ಅಂದ್ರೆ ನೋಡ್ತಾರೆ. ಏನನ್ನ? ಆತ್ಮನೇ ಅವಸ್ಥಿತಾನ್. ಪಶ್ಚಾತ್ಮಾತ್ಮನ್ಯವಸ್ಥಿತಂ ಅಂದ್ರೆ ಆತ್ಮದಲ್ಲಿ ಸ್ಥಿತನಾಗಿರುವವನಾಗಿ, ಅಥವಾ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ. ಅದಕ್ಕೆ ಆತ್ಮಾವಸ್ಥಿತಾನ್ ಸ್ಥಿತಂ ಅಂತ ಹೇಳ್ತಾರೆ. ಯತಂತೋಪ್ಯಕೃತಾತ್ಮಾನೋ. ಇಲ್ಲಿ ಯತಂತ ಅಪಿ ಅಂದ್ರೆ ಪ್ರಯತ್ನಿಸಿದರೂ, ಅಕೃತಾತ್ಮಾನಃ. ಅಕೃತ ಅಂತಂದ್ರೆ ಒಂದು ಅಶುದ್ಧ ಚಿತ್ತ ಹೇಳ್ತಾ ಇರುತ್ತದೆ. ನ ಏನಂ ಪಶ್ಯನ್ ಏನು ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಅಂದ್ರೆ ಯತಂತು ಅಂದ್ರೆ ಪ್ರಯತ್ನಿಸಿದರೂ ಶುದ್ಧ ಚಿತ್ತವಿಲ್ಲದ ಮೂಢರು ಅವನನ್ನ ಕಾಣಲಾರರು ಅಂತ ಹೇಳಿ ಅರ್ಥ. ಇಲ್ಲಿ ಏನರ್ಥ ಕೊಡುತ್ತಂದ್ರೆ, ಒಬ್ಬ ಪ್ರಯತ್ನಿಸುವ ಯೋಗಿಗಳು ಜೀವಾತ್ಮನನ್ನ ಆತ್ಮದಲ್ಲಿ ಸ್ಥಿರವನಾಗಿರುವವನಾಗಿ ಕಾಣ್ತಾರೆ. ಆದ್ರೆ ಪ್ರಯತ್ನಿಸಿದರೂ ಶುದ್ಧ ಚಿತ್ತವಿಲ್ಲದ ಮೂಢರು ಅವನನ್ನ ಕಾಣಲಾರರು. ಹೀಗೆ ಜೀವಾತ್ಮನನ್ನ ಯಾರು ಅರಿತಾರೆ ಅನ್ನೋದನ್ನ ಮತ್ತೆ ಇಲ್ಲಿ ಭಗವಂತ ಸ್ವಲ್ಪ ವಿವರಿಸ್ತಾರೆ. ಯೋಗಾಭ್ಯಾಸದಲ್ಲಿ ತೊಡಗಿರುವಂತಹ ಒಬ್ಬ ಶುದ್ಧ ಚಿತ್ತ ಯೋಗಿಗಳು
ಜೀವಾತ್ಮವನ್ನ ಅರಿತಾರೆ. ಆದ್ರೆ ಎಷ್ಟೇ ಪ್ರಯತ್ನಿಸಿದರೂ ಅಶುದ್ಧ ಮನಸ್ಸುಳ್ಳಂತ ಅಜ್ಞಾನಿಗಳು ಜೀವಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವರು ಪ್ರಯತ್ನ ಮಾಡ್ತಾರೆ, ಇವರು ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾವ ಯೋಗಿ ತನ್ನ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಿರ್ತಾನೋ ಅವನು ಮಾತ್ರ ಭಗವಂತನನ್ನ ಜೀವಾತ್ಮನನ್ನ ಅರಿತಾನೆ. ಮತ್ತೆ ಎಷ್ಟೇ ಪ್ರಯತ್ನಿಸಿದ್ರು ನಿನ್ನ ಮನಸ್ಸು ಅಶುದ್ಧ ಇತ್ತು ಅಂದ್ರೆ ಜೀವಾತ್ಮನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಕಂಟಿನ್ಯೂ. ಹರೇ ಕೃಷ್ಣ. ಇದೀರಾ ಮಾತಾಜಿ? ನಾನು ಹ್ಯಾಂಡಲ್ ಮಾಡ್ಲಾ? ನೆಕ್ಸ್ಟ್ ಯಾರು ಇಲ್ಲಿವರೆಗೂ ಆಗಿದೆ? ಹಾ ಮಾತಾಜಿ ಗೀತಾ ಎಂ ಮಾತಾಜಿ, ಗೀತಾ ಕೊಡೇಕಲ್ ಮಾತಾಜಿ, ಹರಿಣಿಕಾ ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಯತಂತೋ ಯೋಗಿನೈಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಹರೇ ಕೃಷ್ಣ. ಶ್ಲೋಕ 11. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನವ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಆಯ್ತಾ ಎಲ್ರದ್ದು? ಆಯ್ತು ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15ರ 12ನೇ ಶ್ಲೋಕ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಉಚ್ಚಾರಣೆ. ಯದಾದಿತ್ಯಗತಂ, ಯತ್ ಆದಿತ್ಯಗತಂ ಕೂಡಿ ಯದಾದಿತ್ಯಗತಂ ತೇಜೋ ಜಗದ್ಭಾಸ. ಇಲ್ಲಿ ದಕ್ಕೆ ಭವತ್ತು ಬಂದಾಗ ಹೇಳ್ಬೇಕು. ಜಗದ್ಭಾಸಯತೇಖಿಲಂ. ಇಲ್ಲಿ ಜಗದ್ಭಾಸಯತೆ ಅಖಿಲಂ ಅನ್ನೋ 3 ಪದ ಬರುತ್ತೆ. ಕೂಡಿ ಹೇಳಿ. ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ. ಯತ್ ಚಂದ್ರಮಸಿ ಅಂತ ಕರೀತಾರೆ ಅದಕ್ಕೆ. ಯಚ್ಚಂದ್ರಮಸಿ ಯಚ್ಚಾಗ್ನೌ ಯತ್ ಚ ಅಗ್ನೌ ತತ್ತೇಜೋ ತತ್ತೇಜೋ ವಿದ್ಧಿ ಮಾಮಕಂ. ಇದು ಒಂದು ಅರ್ಥನ ತಿಳ್ಕೊಂಡ್ ಬರೋಣ. ಯದಾದಿತ್ಯಗತಂ ತೇಜೋ. ಸೂರ್ಯನಲ್ಲಿರುವಂತಹ ಒಂದು ಪ್ರಕಾಶಕ್ಕೆ ಹೇಳ್ತಾರೆ. ಯಾವುದು? ಈ ಒಂದು ಸೂರ್ಯನಲ್ಲಿ ಇರುವಂತಹ ಬೆಳಕು. ಜಗದ್ಭಾಸಯತೆ ಅಖಿಲಂ. ಸಂಪೂರ್ಣ ಜಗತ್ತನ್ನ ಪ್ರಕಾಶಿಸತ್ತೆ. ಹೀಗೆ ಸೂರ್ಯನಲ್ಲಿ ಇರುವಂತ ಪ್ರಕಾಶ ಸಂಪೂರ್ಣ ಜಗತ್ತನ್ನ ಬೆಳಗಿಸುತ್ತೆ ಅಂತ ಮೊದಲೇ ಮತ್ತೆ 2ನೇದ್ದು ಚರಣ ಹೇಳುತ್ತೆ. 3ನೇ ಚರಣ ಯಚ್ಚಂದ್ರಮಸಿ ಯಚ್ಚಾಗ್ನೌ. ಅಂದ್ರೆ ಎತ್ತಂದ್ರೆ ಯಾವುದ್ರಲ್ಲಿ? ಚಂದ್ರ ಅಂದ್ರೆ ಚಂದ್ರನಲ್ಲಿರುವಂತ ಒಂದು ಪ್ರಕಾಶಕ್ಕೆ ಹೇಳ್ತಾ ಇರುವಂತದ್ದು ಚಂದ್ರಮಸಿ. ಚಂದ್ರನಲ್ಲಿರುವಂತ ತೇಜ. ಯಚ್ಚಾಗ್ನೌ. ಯತ್ ಚ ಅಗ್ನೌ ಅಂದ್ರೆ ಅದು ಚಂದ್ರನಲ್ಲಿರುವಂತ ಪ್ರಕಾಶ. ಯಚ್ಚಾಗ್ನೌ ಅಂದ್ರೆ ಅಗ್ನಿಯಲ್ಲಿರುವಂತ ಪ್ರಕಾಶ. ತತ್ತೇಜೋ ಆ ಪ್ರಕಾಶ ಎಲ್ಲ ವಿದ್ಧಿ ಮಾಮಕಂ. ಸೊ ನನ್ನದೇ. ಮಾಮಕಂ ಅಂದ್ರೆ ನನ್ನದೇ ಎಂದು ವಿದ್ಧಿ ತಿಳಿದುಕೋ ಅಂತಲ್ಲಿ ಹೇಳ್ತಾನೆ. ಸೂರ್ಯನಲ್ಲಿ ಇರುವಂತ ಪ್ರಕಾಶವು ಸಂಪೂರ್ಣ ಜಗತ್ತನ್ನ ಬೆಳಗಿಸುತ್ತೆ. ಯಚ್ಚಂದ್ರಮಸಿ ಯಚ್ಚಾಗ್ನು. ಚಂದ್ರನಲ್ಲಿರುವ ಅಗ್ನಿಯಲ್ಲಿರುವಂತ ಇರುವ ಪ್ರಕಾಶವು ತತ್ತೇಜೋ ವಿದ್ಧಿ ಮಾಮಕಂ. ಆ ಪ್ರಕಾಶವೆಲ್ಲ ನನ್ನದೇ ಎಂದು ತಿಳಿದುಕೋ ಅಂತ ಇಲ್ಲಿ ಹೇಳ್ತಾನೆ ಭಗವಂತ. ಕಂಟಿನ್ಯೂ ಮಾಡಿ ಮಾತಾಜಿ.
ಹರೇ ಕೃಷ್ಣ. ಹಾ ಮಾತಾಜಿ ಹರೇ ಹೊರಗಡೆ ಇದ್ದೀರಾ ಮಾತಾಜಿ? ನಾನ್ ಮಾಡ್ಲಾ? ನೀವು ಬಿಸಿ ಇದ್ರೆ ನಾನ್ ಅನಂತ್ ಮಾಡ್ತೇನೆ ಪ್ರಭುಜಿ, ಮಾತಾಜಿ. ಐಶ್ವರ್ಯ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಹರೇ ಕೃಷ್ಣ ಇಲ್ಲ ಮಾತಾಜಿ ಹೇಳ್ತೀನಿ ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಹನುಮಂತ್ ಕುಲಕರ್ಣಿ ಪ್ರಭುಜಿ. ಹರೇ ಸೌಮ್ಯಶ್ರೀ ಕೃಷ್ಣ ಪ್ರಭು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಯದಾದಿತ್ಯಗತಂ ತೇಜೋ ಜಗತ್ ಭಾಸಯತೆಖಿಲಂ ಯಚ್ಛೇಂದ್ರಮಸಿ ಯಜ್ಜಾಗ್ನೌ ತತ್ ತೇಜೋ ವಿಧಿ ಮಾಮಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ ತೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ನೇ ಶ್ಲೋಕ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಔಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಒಂದು ಉಚ್ಚಾರಣೆ. ಗಾಮಾವಿಶ್ಯ, ಗಾಮ್ ಆವಿಶ್ಯ, ಪೂರ್ಣ ಹೇಳಿ. ಚ ಭೂತಾನಿ ಧಾರಯಾಮ್ಯಹಮೋಜಸ. ಇದನ್ನ ಬಿಡಿಸಿದಾಗ ಧಾರಯಾಮಿ ಅಹಂ ಓಜಸ ಅನ್ನುವಂಥ 3 ಪದಗಳು ಬರುತ್ತೆ. ಓಕೆ, ನೀವು ಧಾರಯಾಮ್ಯಹಂ ಮೋಜಸ ಅನ್ನುವಂಥ ಪದನ ಹೇಳ್ಬೋದು. ಓಜಸ ಅಂತಾರೆ ಆಕ್ಚುಲಿ ಅಲ್ಲಿ. ಧಾರಯಾಮ್ಯಹಂ ಓಜಸ ಅಥವಾ ಮೋಜಸ ಅಂತ ಆಗುತ್ತೆ. ಉಷ್ಣಾಮಿ ಔಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಂ. ಇದರ ಒಂದು ಅರ್ಥ, ಗಾಮ್ ಆವಿಶ್ಯ ಅಂತ ಕರೀತಾರೆ. ಗಾಮಾವಿಶ್ಯ ಅಂದ್ರೆ ಬಿಡಿಸಿದಾಗ ಗಾಮ್ ಆವಿಶ್ಯ. ಗಾಮ್ ಅಂತಂದ್ರೆ ಇಲ್ಲಿ ಲೋಕಗಳಿಗೆ ಹೇಳ್ತಾ ಇರುವಂತದ್ದು, ಮುಖ್ಯವಾಗಿ ಭೂಮಿಗೆ ಹೇಳ್ತಾ ಇರುವಂತದ್ದು. ಗಾಮ್ ಆವಿಶ್ಯ ಅಂದ್ರೆ ಭೂಮಿಯಲ್ಲಿ ಪ್ರವೇಶಿಸಿ. ಯಾಕಂದ್ರೆ ಗಾಮ್ ಆವಿಶ್ಯ ಅಂದ್ರೆ ಪ್ರವೇಶಿಸೋದು. ಯಾರು ಪ್ರವೇಶಿಸ್ತಾರೆ? ಭೂತಾನಿ ಅಂತ ಹೇಳ್ತಾರೆ ಅಂದಾಗ, ಜೀವಿಗಳು ಅಂತ ಹೇಳ್ತಾರೆ ಅಂದಾಗ, ಇಲ್ಲಿ ಈ ಭೂಮಿಯಲ್ಲಿ ಹೇಳ್ತಾ ಇರುವಂತದ್ದು. ಭೂಮಿಯಲ್ಲಿ ಪ್ರವೇಶಿಸಿ ಎಲ್ಲಾ ಜೀವಿಗಳು. ಚ ಭೂತಾನಿ ಧಾರಯಾಮ್ಯಹ ಮೋಜಸ. ಧಾರಯಾಮ್ಯಹಂ, ಧಾರಯಾಮಿ ಅಂದ್ರೆ ನಾನು ಅವುಗಳನ್ನ, ಭೂಮಿಯನ್ನ ಪ್ರವೇಶಿಸಿ ಎಲ್ಲಾ ಜೀವಿಗಳನ್ನ ನಾನು ಪೋಷಿಸ್ತೇನೆ. ಓಜಸ ಅಂದ್ರೆ ಶಕ್ತಿಯಿಂದ, ಪೂಷ್ಣಾಮಿ ಪೋಷಿಸ್ತೇನೆ. ಚ ಔಷಧಿ ಸರ್ವ ಎಲ್ಲ ಸಸ್ಯಗಳನ್ನು, ಸೋಮ ಭೂತ್ವ ಚಂದ್ರನಾಗಿ, ರಸಾತ್ಮಕ ಸೊ ರಸದ ಸ್ವರೂಪನಾಗಿ ಅಂತ ಹೀಗೆ ಹೇಳ್ತಾ ಇರುವಂತದ್ದು ಇಲ್ಲಿ. ಓಕೆ, ಅರ್ಥ ಏನ್ ಕೊಡುತ್ತಂದ್ರೆ, ಶ್ರೀಕೃಷ್ಣ ಭೂಮಿಯಲ್ಲಿ ತನ್ನ ಶಕ್ತಿಯನ್ನ ಪ್ರವೇಶಿಸಿ ಜೀವಿಗಳನ್ನ ಧಾರಣೆ ಮಾಡ್ತಾನೆ. ಓಕೆ, ಹಾಗೂ ಚಂದ್ರನ ರೂಪದಲ್ಲಿ ಸಸ್ಯಗಳಿಗೆ ಪೋಷಕ ರಸವನ್ನ ನೀಡ್ತಾನೆ ಅಂತ ಹೇಳಿ. ಸೊ ಇದು ಚಂದ್ರವಂತೂ ಸೂರ್ಯರ ಒಂದು, ಭೂಮಿ ಮತ್ತೆ ಚಂದ್ರರ ಒಂದು ಮಹಿಮೆಯನ್ನ ಅಥವಾ ಅದರ ಒಂದು ಕ್ವಾಲಿಟಿನ ಇಲ್ಲಿ ಹೇಳ್ತಾರೆ. ಅಂದ್ರೆ ಚಂದ್ರ ವೆಜಿಟೇಬಲ್ಸ್ ಗಳಿಗೆ ರಾತ್ರಿ ಹೊತ್ತು ರಸವನ್ನ ನೀಡೋದ್ರಿಂದಾನೇ ಅಷ್ಟು ರಸಭರಿತ ಆಗಿರುತ್ತೆ ಎಲ್ಲ ತರಕಾರಿಗಳು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಕಾಂತಾಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ ಹೇಳಿ. ಹರೇ ಕೃಷ್ಣ.
ಕಾಂತಮಣಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಸರಿ ಮಾತಾಜಿ ಹಂಗೆ ಹೇಳ್ತಾ ಇದ್ದೀನಿ. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಔಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಗಾಮ ವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಯಾಮಿ ಔಷಧಿ ಸರ್ವಃ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ ಮಾತಾಜಿ. ತಪ್ಪಾಯ್ತು ಮಾತಾಜಿ. ಹರೇ ಕೃಷ್ಣ. ನೀವೇ ತಿದ್ಕೊಂಡ್ರಲ್ಲ ಮಾತಾಜಿ. ಸರಿ, ಇನ್ನು ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15ರ 14ನೇ ಶ್ಲೋಕ. ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನ ನಿಮ್ಗೆ ತಿಳಿಸ್ತಾ ಇಲ್ಲ. ನೀವು ಕೇಳ್ತಾ ನೀವೇ ಅದನ್ನ ಚೇಂಜ್ ಮಾಡ್ಕೊಳ್ತೀರಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಇದರೊಂದು ಉಚ್ಚಾರಣೆ. ಅಹಂ ವೈಶ್ವಾನರೋ, ವೈಶ್ವಾನರಃ ಅಂತ ಹೇಳ್ತಾರೆ. ಅಂದ್ರೆ ವೈಶ್ವಾನರೋ, ಆಮೇಲೆ ಹೇಳ್ತೀನಿ ಅರ್ಥ. ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ, ದೇಹಮಾಶ್ರಿತ ಬಿಡಿಸಿದಾಗ ದೇಹಂ ಆಶ್ರಿತಃ ಕೂಡಿ ಹೇಳಿ. ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಇದರೊಂದು ಅರ್ಥ ತಿಳ್ಕೊಳ್ಳೋಣ. ಚತುರ್ವಿಧಂ ಇಲ್ಲೇನ್ ಮತ್ತೇನ್ ಬಿಡಿಸ್ಬೇಕಿಲ್ಲ, ನೀವು ಎಲ್ಲಾನು ಹಾಗೆ ಇದೆ. ಪ್ರಾಣಾಪಾನ ಅಂದ್ರೆ ಪ್ರಾಣ ಅಪಾನ ಕೂಡಿನೇ ಹೇಳಿ, ಸರಳವಾಗಿದೆ. ಮತ್ತೆ ಯಾವುದಿಲ್ಲ. ಪಚಾಮ್ಯನ್ನಂ ಅಂದ್ರೆ ಪಚಾಮಿ ಅನ್ನಂ ಅಂತ ಬರುತ್ತೆ, ಅದು ಪಚಾಮ್ಯನ್ನಂ ಕೂಡಿ ಹೇಳಿ. ಚತುರ್ವಿಧಂ, ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಅಹಂ ಅಂದ್ರೆ ನಾನು ಅಂತ ಹೇಳ್ತಾರೆ. ವೈಶ್ವಾನರ ಭೂತ್ವಾ, ನಾನು ವೈಶ್ವಾನರ ಭೂತ್ವಾ. ಮೊದಲಿಚರಣೆ ಏನ್ ಹೇಳುತ್ತೆ? ನಾನು ಜಠರಾಗ್ನಿಯಾಗಿ ಪ್ರಾಣಿನಾಂ ದೇಹಮಾಶ್ರಿತಃ. ಪ್ರಾಣಿನಾಂ ಅಂದ್ರೆ ಜೀವಿಗಳ, ಪ್ರಾಣಿಗಳ ದೇಹದಲ್ಲಿ ನೆಲೆಗೊಂಡು ಪ್ರಾಣಾಪಾನ ಸಮಾಯುಕ್ತಃ, ಪ್ರಾಣ ಮತ್ತೆ ಅಪಾನ ವಾಯುಗಳ ಸಹಾಯದಿಂದ ಪಚಾಮ್ಯನ್ನಂ ಚತುರ್ವಿಧ, ಪಚಾಮಿ ಜೀರ್ಣಗೊಳಿಸ್ತೇನೆ. ಏನನ್ನ? ಅನ್ನಂ ಚತುರ್ವಿಧಂ, 4 ವಿಧದ ಆಹಾರಗಳನ್ನ ಪಚನಗೊಳಿಸ್ತೀನಿ ಅಥವಾ ಪಚನ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಒಟ್ಟ ಅರ್ಥ ಏನ್ ಕೊಡುತ್ತಂದ್ರೆ, ಏನ್ ಹೇಳುತ್ತಂದ್ರೆ ಇಲ್ಲಿ 4 ವಿಧದ ಆಹಾರಗಳಿದೆ. ಅವುಗಳನ್ನ ಈ ಪ್ರಾಣ ಮತ್ತೆ ಅಪಾನ ವಾಯುಗಳ ಸಹಾಯದಿಂದ ಪ್ರತಿಯೊಬ್ಬ ಜೀವಿಯ ದೇಹದಲ್ಲಿರುವಂತಹ ಈ ಒಂದು ಜಠರಾಗ್ನಿ ಏನಿದೆಯೋ ಅದರ ಮೂಲಕ ನಾನೇ ಅದನ್ನ ಜೀರ್ಣಗೊಳಿಸ್ತೇನೆ. ಅಂದ್ರೆ ಕೃಷ್ಣನೇ ಆಹಾರವನ್ನ ಜೀರ್ಣಗೊಳಿಸ್ತಾನೆ ಅಂತ ಹೇಳಿ ಇದು ಅರ್ಥ ಬರುತ್ತೆ. ಕೃಷ್ಣ ಇಲ್ಲಿ 4 ವಿಧದ ಆಹಾರ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೇನೆ. ಈಗ ನಾವು ಕುಡಿತೇವೆ, ಕುಡಿಯುವಂಥದ್ದು. ಕೆಲವೊಂದು ನಾವು ಅಗಿತೇವೆ, ಅಗದ್ ತಿಂತೇವೆ, ಕಾಳದ್ದು ಎಲ್ಲಾನು ಕೂಡ. ಆಮೇಲೆ ಕೆಲವೊಂದು ಉಪ್ಪಿನಕಾಯಿ ಏನ್ ಮಾಡ್ತೇವೆ, ನೆಕ್ತೇವೆ. ಮತ್ತೆ ಕೆಲವೊಂದು ಚೀಪ್ತೇವೆ. ಸೊ ಇವು 4 ವಿಧದ ಆಹಾರದ ವಿಧಾನ ಹೇಳ್ತಾ ಇರುವಂತದ್ದು ಇಲ್ಲಿ. ಹರಿ ಕೃಷ್ಣ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮಾತಾಜಿ. ಮಂಗಳಾ ಮಾತಾಜಿ, ಎ ಮಂಜುಳಾ ಮಾತಾಜಿ, ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. हरे कृष्णा. हेड़ी मंगला माताजी. इतने तो ब्लैक लेगिंग पहन सकती हैं गरम लेकर. खाली है यो. ಹರೇ ಕೃಷ್ಣ. ಹೇಳ ಮಾತಾಜಿ. ಶ್ಲೋಕ
ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನೋ ಸಮಾಯುಕ್ತಃ ಪಂಚಮನ್ಯಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಪಾನ ಸಮಾಯುಕ್ತಃ ಪಂಚಮ್ಯನಂ ಚತುರ್ವಿಧಂ. ಪಚಾಮ್ಯನ್ನಂ. 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 ಮ್ಯ ಮ್ಯ ಮಕೆ ಯಾವತ್ತು ಮ್ಯನ್ನಂ. ಪಚಾಮ್ಯನ್ನಂ. ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. हरे कृष्ण माताजी. ಆಯ್ತಾ? 3 ಜನರು ಆಯ್ತಾ ಮಾತಾಜಿ? ಮಾತಾಜಿ ಹೇಳ್ಬೇಕಲ್ಲ. ಪ್ರಿಯಾಂಕಾ ಮಾತಾಜಿ, ರೇಖಾ ಮಾತಾಜಿ, ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15ನೇ ಶ್ಲೋಕ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಇದರೊಂದು ಉಚ್ಚಾರಣೆ ಸರ್ವಸ್ಯ ಚಾಹಂ. ಸರ್ವಸ್ಯ ಚ ಅಹಂ ಅಂತ ಕೂಡಿ ಹೇಳಿ. ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಇಲ್ಲಿ ಸ್ಮೃತಿರ್ಜ್ಞಾನಂ ಅಪೋಹನಂ 3 ಪದ ಬರುತ್ತೆ. ನೀವು ಸ್ಮೃತಿಜ್ಞಾನಂ ಅಪೋಹನಂ ಚ ಕೂಡಿ ಹೇಳ್ಬೋದು, ಅಥವಾ ಸ್ಮೃತಿಜ್ಞಾನಂ ಆದ್ಮೇಲೆ ಅಲ್ಲಿ ಸೇರಿಸಿ ಅಪೋಹನಂ ಚ ಅಂತ ಹೇಳ್ಬೋದು. ವೇದೈಶ್ಚ ಸರ್ವೇರಹಮೇವ ವೇದ್ಯೋ. ವೇದೈಶ್ಚ ಬಿಡಿಸಿದಾಗ ವೇದೈಹಿ ಚ ಅಂತ ಆಗುತ್ತೆ. ವೇದೈಶ್ಚ ಸರ್ವೈರಹಮೇವ. ಸರ್ವೈಹಿ ಅಹಂ ಏವ ಅಂತ ಹೇಳ್ತಾರೆ. ಒಂದು ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್. ಕೃತ್ ಅಂತಂದ್ರೆ ಅದನ್ನ ಬರೆದವರು. ವೇದಾಂತ ಕೃತ್ ವೇದ ವಿದೇವ ಚಾಹಂ. ವೇದ ವಿದೇವ ಚಾಹಂ ಅಲ್ಲಿ ಹೇಗಿದೆಯೋ ಹಾಗೆ ಹೇಳಿ. ಅದ್ರ ಒಂದು ಅರ್ಥನ ಕೊಡುತ್ತೆ. ಸರ್ವಸ್ಯ ಅಂದ್ರೆ ಎಲ್ಲರ ಒಂದು ಹೃದಯದಲ್ಲಿ ಅಂತ ಹೇಳಿ. ಸನ್ನಿವಿಷ್ಟ ಅಂದ್ರೆ ನೆಲೆಗೊಂಡಿರುವಂತಹ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಮತ್ತ ಅಂತಂದ್ರೆ ನನ್ನಿಂದಲೇ. ಈ ಒಂದು ನನ್ನಿಂದಲೇ ಏನು ಸ್ಮೃತಿ ಜ್ಞಾನ ಅಪೋಹನಂ ಅಂದ್ರೆ ಸ್ಮೃತಿ ಅಂದ್ರೆ ಸ್ಮರಣೆ, ನೆನಪು. ಜ್ಞಾನಂ ಅಂತಂದ್ರೆ ಜ್ಞಾನ, ಅಪೋಹನಂ ಅಂದ್ರೆ ಮರೆವು. ಸೊ ನನ್ನಿಂದಲೇ ಅವ್ರಿಗೆ ಸ್ಮರಣೆ, ಜ್ಞಾನ, ಮರೆವು. ಮತ್ತೆ ಇದು ವೇದೇಶ್ಚ ಸರ್ವೇರಹಮೇವ ವೇದ್ಯೋ. ವೇದೇ ಅಂತಂದ್ರೆ ಎಲ್ಲಾ ವೇದಗಳಿಂದ ಅಹಂ ಏವ ವೇದ್ಯಂ ನಾನೇ ತಿಳಿಯಲ್ಪಡ್ಬೇಕಾಗಿರುವಂಥದ್ದು. ವೇದಾಂತ ಕೃತ್ ವೇದಾಂತ ಕರ್ತನು ವೇದವಿತ್ ಏವ ವೇದಗಳನ್ನ ತಿಳಿದವನು ಅಂತ ಇಲ್ಲಿ ಹೇಳ್ತಾರೆ. ಇದರ ಅರ್ಥ ಏನ್ ಕೊಡುತ್ತಂದ್ರೆ ಹಿಂದೆ ಮುಂದೆ ಆಗಿರುತ್ತೆ. ಅದನ್ನ ತಿಳಿದವನು ನಾನೇ, ವೇದಾಂತನ ಕರ್ತನು ನಾನೇ, ವೇದಗಳನ್ನ ತಿಳಿದವನು ನಾನೇ ಅಂತ ಇಲ್ಲಿ ಹೇಳ್ತಾರೆ ಅಂತಂದ್ರು. ಈ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಗೊಂಡಿದ್ದಾನೆ. ಅವರಿಗೆ ಈ ಸ್ಮರಣೆ, ಈ ನೆನಪು, ಮತ್ತೆ ಈ ಒಂದು ಬುದ್ಧಿ, ಮರೆವು ಅವನಿಂದಲೇ ಉಂಟಾಗತ್ತೆ. ಎಲ್ಲಾ ವೇದಗಳ ಗುರಿಯೂ ಅವನೇ. ಮತ್ತೆ ವೇದಗಳಿಂದ ಬೇಕಾಗಿದ್ದು ಕೂಡ ಅವನನ್ನೇ ಅಂತ ಇಲ್ಲಿ ಹೇಳ್ತಾರಂತೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ, ರೇಖಾ ಮಾತಾಜಿ, ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15.
सर्वस्य चाहं हृदि सन्निविष्टो मत्ता स्मृतिर्ज्ञानमापोहनं च वेदैश्च सर्वैरहमेव वेद्यो ವೇದಾಂತಕೃದ್ವೇದವಿದೇವ ಚಾಹಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೈದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. हरे कृष्णा शशिकला माताजी. इसका कलर और नहीं है आयतु माताजी. हरे कृष्ण. ಹರೇ ಕೃಷ್ಣ ಮಾತಾಜಿ. ಸರ್ವಸ್ಯ ಹೃದಿ ಸನ್ನಿವಿಷ್ಟೋ ಮತಃ ಸ್ಮೃತಿ ಜ್ಞಾನಮಯ ಪೋಹನಂ ಚ ವೇದಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ತದ್ವೇದ ವಿದೇವ ಚಾಹಂ. ಅದು ನೀವು ಸ್ಲೋ ಆಗಿ ಹೋದ್ರೆ ಅಲ್ಲಿ ಶಬ್ದ ಅಕ್ಷರಗಳು ಹಿಂದೆ ಮುಂದೆ ಆಗಲ್ಲ, ನೋಡಿ ಹೇಳ್ತೀರಾ. ಸೊ ಹಾಗೆ ಇದು ಮಾಡ್ತಾ ಇದ್ರೆ ಅದು ಮುಂದೆ ಹೋಗುತ್ತೆ. ವೇದೈಶ್ಚ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ ಚಾಹಂ. ಎಲ್ಲೆಲ್ಲಿ ದೀರ್ಘ ಒತ್ತು ಬರುತ್ತೋ ಅದನ್ನ ಒತ್ತಿ ಎತ್ತಿ ಒತ್ತಿ ಹೇಳಿ. ಅದು ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅದನ್ನ ಓದ್ಬೇಕು ಅಂತ ಹೇಳಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ, ನಿಮ್ಗಷ್ಟೇ ಅಲ್ಲ, ಎಲ್ರಿಗೂ ಹೇಳ್ತಾ ಇರುವಂತದ್ದು. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15ರ 16ನೇ ಶ್ಲೋಕ. ಚೆನ್ನಾಗಿ ಹೇಳ್ತೀರಾ ಎಲ್ರು. ಎಲ್ರು ತುಂಬಾನೇ ಚಾಂಡ್ರಿದ್ದೀರಾ ಎಲ್ರು. ಬೇಗ ಹೇಳ್ಕೊಳ್ತೀರಾ, ಬಟ್ ಮೈನ್ಯೂಟ್ ವಿಷಯಗಳನ್ನ ಬಿಡ್ತಾ ಇದ್ದೀರಾ. ದ್ವಾವಿಮೌ ಅಂತ ಹೇಳಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಇಲ್ಲಿ ಏ ಅಂತ ಇದೆಯಲ್ಲ, ಇದು ಯಾವಾಗ್ಲೂ ಗಂಟ್ಲಿಂದ ಬರ್ಬೇಕು. ಏವ ಏವ. ಏ ಅಂದ್ರೆ ಯರಲವ ಯ ಬರುತ್ತೆ. ಯ ಅಂತ ನಾವು ಬಾಯಿಂದ ಹೇಳ್ತೇವೆ, ಬಟ್ ಇದು ಬಾಯಿಂದ ಹೇಳುವಂತಹ ಏ ಅಲ್ಲ, ಏ ಅಂತ ಹೇಳಿ. ಕ್ಷರಶ್ಚಾಕ್ಷರ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಒಂದು ಉಚ್ಚಾರಣೆ. ದ್ವಾವಿಮೌ. ದ್ವಾ ಅಂತಂದ್ರೆ ಎರಡು, ಇಮೌ ಅಂತ ಹೇಳ್ತಾರೆ. ದ್ವಾ ಇಮೌ. ಕೂಡಿ ಹೇಳಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ. ಇಲ್ಲಿ ಕ್ಷರ ಚ ಅಕ್ಷರ ಹೇಳ್ತಾರೆ. ಕೂಡಿ ಹೇಳಿ. ಕ್ಷರಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ. ಕೂಟಸ್ಥೋಕ್ಷರ ಬಿಡಿಸಿದಾಗ ಕೂಟಸ್ಥ ಅಕ್ಷರ ಅಂತ ಹೇಳ್ಪದ. ಕೂಟಸ್ಥೋಕ್ಷರ ಉಚ್ಯತೆ. ಇಲ್ಲಿ ದ್ವಾವಿಮೌ ಪುರುಷೌ ಲೋಕೆ ಅಂದ್ರೆ ಈ ಲೋಕದಲ್ಲಿ 2 ವಿಧದ ಪುರುಷರು ಇದ್ದಾರೆ ಅಂತ ಹೇಳಿ ಮೊದಲೇಚರಣೆ ಹೇಳುತ್ತೆ. ಕ್ಷರಾಕ್ಷರ ಏವ ಚ. ಕ್ಷರ ಒಬ್ಬನು ಕ್ಷರ, ಇನ್ನೊಬ್ಬನು ಅಕ್ಷರ ಅಂತ ಇಲ್ಲಿ ಹೇಳ್ತಾರೆ. ಒಬ್ಬನು ನಾಶ ಮಾಡ್ತಾನೆ, ಇನ್ನೊಬ್ಬನು ನಾಶರಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಚ್ಯುತಿ ಹೊಂದಿದವನು ಒಬ್ಬ, ಇನ್ನೊಂದು ಚ್ಯುತಿ ಹೊಂದದೇ ಇರುವಂತವನು. ಕ್ಷರ ಸರ್ವಾಣಿ ಭೂತಾನಿ. ಎಲ್ಲಾ ಜೀವಾತ್ಮಗಳು ಏನಿದ್ದಾರೆ ಕ್ಷರರಾಗಿದ್ದಾರೆ ಅಂತ ಇಲ್ಲಿ ಹೇಳುತ್ತೆ 3ನೇ ಚರಣ. ಎಲ್ಲಾ ಜೀವಿಗಳು ಕ್ಷರರಾಗಿದ್ದಾರೆ. ಕೂಟಸ್ಥೋಕ್ಷರ ಉಚ್ಯತೆ. ಇಲ್ಲಿ ಕೂಟಸ್ಥ ಅಂತಂದ್ರೆ ಏಕತ್ವದ ಸ್ಥಿತಿಯಲ್ಲಿರುವಂತವನಿಗೆ, ಅಂದ್ರೆ ಚ್ಯುತಿ ಹೊಂದದವನಿಗೆ ಹೇಳ್ತಾ ಇರುವಂತದ್ದು. ಸ್ಥಿರನಾಗಿರುವಂತಹ ಭಗವಂತನು
ಅಕ್ಷರನೆಂದು ಕರೆಯಲ್ಪಡುತ್ತಾನೆ. ಉಚ್ಚತೆ ಅಂದ್ರೆ ಕರೆಯಲ್ಪಡುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಭೌತಿಕ ಲೋಕದಲ್ಲಿ 2 ಪುರುಷ ತತ್ವಗಳಿವೆ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅಂದ್ರೆ ಜೀವಾತ್ಮರು, ಅಕ್ಷರ ಅಂದ್ರೆ ಭಗವಂತ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ. ಓಕೆ ಮಾತಾಡಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ, ಶೀಲಾದೇವಿ ಮಾತಾಜಿ, ಉಮಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಮಾತಾಜಿ ಬೇಗ. ಶಿಲಾ ಮಾತಾಜಿ ಹಾ ಹೇಳಿ ಮಾತಾಜಿ. ದ್ವಾವಿಮೋ ಪುರುಷ ಲೋಕೆ ಶರಕ್ಷರ ಸಾಕ್ಷರ ಅಕ್ಷರ ಉಚ್ಚತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಶ್ಚಕ್ಷರ ಏವ ಚ. ಕ್ಷರಶ್ಚಾಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಒಬ್ರು ಹೇಳುವಾಗ ಇನ್ನೊಬ್ರು ಮ್ಯೂಟ್ ಮಾಡ್ಲಿರಿ, ಇಲ್ಲಂದ್ರೆ ಅವ್ರು ಹೇಳೋದು ಕೇಳಿಸಲ್ಲ. ಹರೇ ಕೃಷ್ಣ ನಿಮ್ಗೆ ಮತ್ತೆ ಕೂಗಿದ್ರ ಅವರು? ಅನ್ಮ್ಯೂಟ್ ಮಾಡ್ಲಿಕ್ಕೆ ಸರಿ, ಬೇರೆಯವರಿಗೆ ಹೇಳಿ ಮಾತಾಜಿ. ಬೇರೆಯವ್ರಿಗೆ ನೀವು ಹೇಳಿದ್ರೆ ಅವ್ರಿಗೆ ಬೇರೆಯವ್ರಿಗೆ ಹೇಳಿ. ಅವ್ರು ಎಲ್ಲಿ ಬೇರೆ ಕಡೆ ಇರ್ಬೋದು, ಹೊರಗಡೆ ಇದ್ದಾರೆ ಅನ್ಸುತ್ತೆ. ಹೇಳಿ ಹರೇ ಕೃಷ್ಣ ಮಾತಾಜಿ ಹೇಳಿ. ಇಲ್ಲ, ಅವ್ರು ಹೇಳಿದಾರಂತೆ ಮಾತಾಜಿ, ಬೇರೆಯವರಿಗೆ ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಹೇಳಿ ಪ್ರಭುಜಿ. ಶ್ಲೋಕ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನವ್ರು ಒಬ್ರು ಹೇಳುವಾಗ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅವ್ರಿಗೆ ಕೇಳಿಸಲ್ಲ ನನಗೆ, ಮತ್ತೆ ಅವ್ರಿಗೇನು ತಿರ್ಲಿಕ್ಕೂ ಆಗಲ್ಲ ಅದು. ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರಂ ಸರ್ವಾಣಿ ಭೂತಾನಿ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಸರಿ, ಕೂಟಸ್ತು ಅಲ್ಲಿ ನೀವು ಹೇಳ್ತಿರಲ್ಲ, ಕೂಟಸ್ಥೋಕ್ಷರ ಅಂದಾಗ ಸಣ್ಣ ಕೂ ಆಗ್ಬಿಡುತ್ತೆ ಅದು. ಅಲ್ಲ, ಕೋಕೆ ಸಣ್ಣ ಊ ಸ್ವರ. ಕೂಟಸ್ಥೋಕ್ಷರ ಕೂಟಸ್ಥೋಕ್ಷರ ಉಚ್ಯತೆ. ಮಾತಾಜಿ. ಹರೇ ಕೃಷ್ಣ. ಆಯ್ತಾ ಮಾತಾಜಿ? 3 ಜನ ಆಯ್ತಾ? ಮಾತಾಜಿ ನಾನು ಹೇಳಿದ್ ಮಾತಾಜಿ. ಆಮೇಲೆ ಹೇಳಿ ಮಾತಾಜಿ, ಇವ್ರಾದ್ಮೇಲೆ. ಲೋಕೆ ಶರಶ್ಚಾಕ್ಷರ ಏವ ಚ ಶರ ಸರ್ವಾಣಿ ಭೂತಾನಿ ಕೂಟಸ್ಥಕ್ಷರ ಉಚ್ಯತೆ. ಹರೇ ಕೂಟಸ್ಥೋಕ್ಷರ ಉಚ್ಯತೆ. ಉಚ್ಯತೆ ಕೂಟಸ್ಥೋಕ್ಷರ ಉಚ್ಯತೆ. ಸರ್ವಾಯ್ತಾ ಮಾತಾಜಿ? ಸರಿ ಹೋಯ್ತು. ಇನ್ನೊಂದ್ ಸ್ವಲ್ಪ ಎಳಿಬೇಕು, ಯಾವಾಗಲೂ ಸ್ವಲ್ಪ ಸ್ವಲ್ಪ ಎಳಿಬೇಕು, ಪ್ರಯತ್ನ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ನೇ ಶ್ಲೋಕ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಇದರ ಒಂದು ಉಚ್ಚಾರಣೆ. ಉತ್ತಮ ಪುರುಷಸ್ತ್ವನ್ಯಃ. ಉತ್ತಮ ಪುರುಷಸ್ತ್ವನ್ಯಃ ಬಿಡಿಸಿದಾಗ ಪುರುಷಃ ತು ಅನ್ಯಃ ಅಂತ ಆಗುತ್ತೆ. ಪುರುಷಸ್ತ್ವನ್ಯಃ ಹಾಗೆ ಹೇಳಿ, ಹೇಗಿದೆ ಹಾಗೆ. ಪರಮಾತ್ಮೇತ್ಯುದಾಹೃತಃ. ಪರಮಾತ್ಮೇತ್ಯುದಾಹೃತಃ ಇದು ಬಿಡಿಸಿದಾಗ ಪರಮ ಆತ್ಮ ಇತಿ ಉದಾಹೃತಃ ಅಂತ ಹೇಳಿ ಆಗುತ್ತೆ. ನೀವು ಪರಮಾತ್ಮೇತ್ಯು ಅಥವಾ ಪರಮಾತ್ಮೇತಿ ಉದಾಹೃತಃ ಅಂತ ಹೇಳಿದ್ರು ಬರುತ್ತೆ.
ಎರಡ್ ಪದ ಮಾಡ್ಬೋದು. ಕೂಡಿ ಹೇಳೋರು ಕೂಡಿ ಹೇಳಿ. ಪರಮಾತ್ಮೇತ್ಯುದಾಹೃತಃ. ಹಕ್ಕೆ ಒಟ್ಟು ಸುಳಿದೆ. ಋಷಿರು ಹೃತಃ ಹೇಳ್ಬೇಕು. ಯೋ ಲೋಕತ್ರಯ ಮಾವಿಶ್ಯ. ಲೋಕತ್ರಯಂ ಆವಿಶ್ಯ ಅಂತ 3 ಪದ ಬರುತ್ತೆ. ಕೂಡಿ ಹೇಳಿ. ಲೋಕತ್ರಯ ಮಾವಿಶ್ಯ. ಬಿಭರ್ತವ್ಯಯ. ನೋಡಿ ದೊಡ್ಡ ಭ ಇದೆ, ಬಿ ಆದ್ಮೇಲೆ ಬಿಭರ್ತವ್ಯಯ. ಬಿಡಿಸಿದಾಗ ಬಿಭರ್ತಿ ಅವ್ಯಯ ಅಂತ 2 ಪದ. ಕೂಡಿ ಹೇಳಿ. ಬಿಭರ್ತವ್ಯಯ ಈಶ್ವರ. ಇದ್ರ ಒಂದು ಅರ್ಥನ ತಿಳ್ಕೊಳ್ಳೋಣ. ಉತ್ತಮ ಪುರುಷ. ಇಲ್ಲಿ ಉತ್ತಮ ಪುರುಷ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಸರ್ವಶ್ರೇಷ್ಠ ಭಗವಂತನಿಗೆ ಹೇಳ್ತಾ ಇರುವಂತದ್ದು. ಶ್ರೇಷ್ಠ ಪುರುಷನು ತು ಅನ್ಯ ಆದ್ರೆ ಭಿನ್ನನು ಅಂತ ಹೇಳಿ. ಉತ್ತಮ ಪುರುಷಸ್ತ್ವನ್ಯ. ಉತ್ತಮ ಪುರುಷಸ್ತ್ವನ್ಯ ಅಂದ್ರೆ ಈ ಇಬ್ಬರಿಗಿಂತ ಮೇಲಾಗಿ ಮತ್ತೊಬ್ಬ ಶ್ರೇಷ್ಠ ಪುರುಷ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಇವರಿಬ್ರಲ್ದೆ ಮತ್ತೊಬ್ಬ ಶ್ರೇಷ್ಠ ಪುರುಷ ಇದ್ದಾನೆ ಅಂದ್ರೆ ಎಲ್ಲಿ ಹೇಳ್ತಾ ಇರುವಂತದ್ದು? ಈ ಒಂದು ದೇಹದಲ್ಲಿ ಆತ್ಮ ಪರಮಾತ್ಮ ಅಲ್ಲದೆ ಇನ್ನೊಬ್ಬ ಶ್ರೇಷ್ಠ ಪುರುಷನಿದ್ದಾನೆ, ಶ್ರೇಷ್ಠ ಪರಮಾತ್ಮನಿದ್ದಾನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಪರಮಾತ್ಮೇತ್ಯುದಾಹೃತಃ. ಅವನನ್ನ ಪರಮಾತ್ಮ ಅಂತ ಕರೀತಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆಮೇಲೆ ಯೋ ಲೋಕತ್ರಯ ಮಾವಿಶ್ಯ ಬಿಭರ್ತಿ. ಇದು ಒಂದು ಪದ ಆಗತ್ತೆ. ಲೋಕತ್ರಯ ಅಂದ್ರೆ 3 ಲೋಕಗಳಲ್ಲಿ. ಆವಿಶ್ಯ ಅಂದ್ರೆ ಪ್ರವೇಶಿಸಿ ಅವುಗಳನ್ನು ಪೋಷಿಸ್ತಾನೆ. ಬಿಭರ್ತಿ ಅಂದ್ರೆ ಪೋಷಣೆ ಮಾಡುವಂಥದ್ದು. ಅವ್ಯಯ ಈಶ್ವರ. ಸೊ ಹಾಗೆ ಅವನು ನಾಶರಹಿತನಾದಂತ ಪರಮೇಶ್ವರನಾಗಿದ್ದಾನೆ, ಪರಮಪ್ರಭು ಆಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅರ್ಥ ಏನ್ ಕೊಡುತ್ತಂದ್ರೆ ಇದು ಜೀವಾತ್ಮ ಮತ್ತೆ ಪರಮಾತ್ಮರಿಗಿಂತ ಮೇಲಾಗಿ ಭಗವಂತನಾದಂತ ಶ್ರೇಷ್ಠ ದೇವೋತ್ತಮ ಪರಮ ಪುರುಷನಿದ್ದಾನೆ. ಅವನೇ 3 ಲೋಕಗಳನ್ನ ಪೋಷಿಸುವ ನಾಶರಹಿತ ಆಗಿರುವಂತ ಭಗವಂತ ಅಂತ ಇಲ್ಲಿ ಹೇಳ್ತಾ ಇರುವಂತ. ಇಬ್ಬರು ಜನರಿಗೆ ಹೇಳಿಸಿ ಮಾತಾಜಿ. ವಸಂತ ಮಾತಾಜಿ, ವಿಜಯ ಪ್ರಭುಜಿಗೆ, ವಸಂತಿ ಮಾತಾಜಿ. ಹೇಳಿ ಮಾತಾಜಿ, ನೀವು ಹೇಳಿಲ್ಲ ಅಂದ್ರೆ ಹೇಳಿ. ಶ್ಲೋಕ 17. ಉತ್ತಮ ಪುರುಷಸ್ತವನ್ಯ ಪರಮಾತ್ಮ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವಯ್ಯ ಈಶ್ವರ. ಬಿಭರ್ತ್ಯವಯ್ಯ ಈಶ್ವರ. ಬಿಭರ್ತ್ಯವ್ಯಯ ಈಶ್ವರ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಶ್ಲೋಕ 17. ಉತ್ತಮ ಪುರುಷ ಸನ್ಯ ಪರಮಾತ್ಮೇತು. ಉತ್ತಮ ಪುರುಷ ಸ್ತನ್ಯ. ಸೌಖ್ಯ ತವತ್ತು ಒತ್ತಿದೆ. ಸ್ತನ್ಯ. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇತು ದಾರಹತಃ ಯೋ ಲೋಕತ್ರಯ. ನಿಮ್ಗೆ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಅದು 2ನೇ ಚರಣ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪರಮಾತ್ಮೇತಿ ಉದಾಹೃತಃ ಅಂತ ಹೇಳ್ಬೋದು. ಪರಮಾತ್ಮೇತಿ ಉದಾಹೃತಃ. ಅಲ್ಲಿ ಕ್ಯೂ ಇದೆಯಲ್ಲ ಅದನ್ನ ಸ್ಪ್ಲಿಟ್ ಮಾಡಿ ತಿ ಅನ್ನುವಂಥದ್ದು ಹಿಂದಿನ ಪದಕ್ಕೆ ಹೋಗುತ್ತೆ, ಅದಕ್ಕೆ ಇರುವಂತ ಉ ಮುಂದಿನ ಪದಕ್ಕೆ ಹೋಗುತ್ತೆ. ಪರಮಾತ್ಮೇತಿ ಉದಾಹೃತಃ. ಪರಮಾತ್ಮೇತಿ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯಯ ಈಶ್ವರ. ಬಿಭರ್ತವ್ಯಯ ಈಶ್ವರ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ, ಪ್ರಭುಜಿಗಳಿಗೆ ಧನ್ಯವಾದಗಳು. ಸುಮಂಗಲ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು.